ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ದೇವಮಾರುಗತೆಯಲ್ಲಿ ಮಾರ್ಚ್ 21ರಂದು ನಡೆಯಲಿರುವ ಹಿಂದೂ ಐಕ್ಯತಾ ಸಮಾವೇಶದಲ್ಲಿ ಕೋವಿಡ್ ನಿಯಂತ್ರಣಕ್ಕಾಗಿ ಸಮಾವೇಶಕ್ಕೆ ಆಗಮಿಸುವವರು ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು, ಸ್ಯಾನಿಟೈಸರ್ ಬಳಸಬೇಕೆಂದು ಪುತ್ತೂರು ನಗರ ಪೊಲೀಸ್ ಠಾಣೆಯ ನಿರೀಕ್ಷಕ ಗೋಪಾಲ್ ನಾಯಕ್ ಅವರು ಸಂಘಟಕರಿಗೆ ಸೂಚನೆಯನ್ನ ನೀಡಿದ್ದಾರೆ. ಹಿಂದೂ ಐಕ್ಯತಾ ಸಮಾವೇಶದ ಕುರಿತು ಮಾರ್ಚ್ 17ರಂದು ಪುತ್ತೂರು ನಗರ ಪೊಲೀಸ್ ಠಾಣೆಯಲ್ಲಿ ನಡೆದ ಶಾಂತಿ ಸಭೆಯಲ್ಲಿ ಅವರು ಮಾತನಾಡಿದರು. ಸಮಾವೇಶಕ್ಕೆ ಸಂಬಂಧಿಸಿ ಮೆರವಣಿಗೆ ಅಥವಾ ಶೋಭಾಯಾತ್ರೆ ಇದ್ದಲ್ಲಿ ಅಥವಾ ಮೆರವಣಿಗೆ ಮುಗಿದ ಬಳಿಕವೂ ಯಾವುದೇ ಜನಾಂಗ ಧರ್ಮದ ವಿರುದ್ಧ ಘೋಷಣೆ ಕೂಗಬಾರದು. ಕಾರ್ಯಕ್ರಮದ ವ್ಯವಸ್ಥೆ ಕುರಿತು ಸ್ವಯಂ ಸೇವಕರನ್ನ ನೇಮಿಸುವುದು, ಮದ್ಯಪಾನ ಮಾಡಿ ಬಂದವರನ್ನ ಗುರುತಿಸಿ ಸ್ವಯಂ ಸೇವಕರೇ ಠಾಣೆಗೆ ಒಪ್ಪಿಸಬೇಕು ಎಂದು ಹೇಳಿದರು. ಗಾಂಧಿಕಟ್ಟೆನೇ ಕೇಳ್ತೀರಿ, ಗಾಂಧಿಕಟ್ಟೆ ಅದೇ ಎಲ್ಲರಿಗೂ ಬಸ್ ಸ್ಟ್ಯಾಂಡ್ ವಟಾರ ಅಂತ ಹೇಳಿ ಅದು ಇದಾಗಿ ಬಿಟ್ಟಿದೆ. ನಿಮಗೆ ಒಂದು 98ರಲ್ಲಿ ಎಸಿ ಆಫೀಸಲ್ಲಿ ಇದೆ. ಇದೇ ಮಾತು ನೀವು ಲಾಸ್ಟ್ ಟೈಮ್ ಹೇಳಿದ್ರಿ. 98ರ ಒಂದು ಇಸವಿದೆ ಒಂದು ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದೆ. ಈಗ ನೀವು ಅಲ್ಲಿ ಫಂಕ್ಷನ್ ಮಾಡಿದ್ರಿ, ನಾವು ಎಷ್ಟು ದಿನ ಬಂದೋಬಸ್ತ್ ಕೊಟ್ವಿ, ಇದರಲ್ಲಿ ಮಾಡಿದ್ರಿ. ನಾವು ಬಂದೋಬಸ್ತ್ ಕೊಡಿಲ್ವಾ? ನೀವು ಬಂದೋಬಸ್ತ್ ಇದೇ ವಿಷಯ ಅಲ್ಲ ಸರ್ ಮಾತಾಡೋದು. ಈ ವೇಳೆ ಎಸ್ಟಿಪಿ ನಗರ ವಲಯದ ಅಶ್ರಫ್ ಬಾಬು, ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಭಂಡಾರಿ, ಸಂಚಾರ ಪೊಲೀಸ್ ಠಾಣೆಯ ಎಸ್ಐ ರಾಮನಾಯಕ್, ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಕಾರ್ಯದರ್ಶಿ ಅಜಿತ್ ರೈ ಮತ್ತಿತರರು ಉಪಸ್ಥಿತರಿದ್ದರು. ಈ ಮಾಡುವಂತಹ ಆಯೋಜಕರೇ ಕಾರಣಗಳ ಕೊರತೆ ಖಂಡಿತ ಅದನ್ನು ನೀವು ಇದು ಮಾಡಬೇಕು. ಫಸ್ಟಿಗೆ ಎರಡನೇದ್ದು, ಯಾವ ರೀತಿ ನೀವು ಪರ್ಮಿಷನ್ ಕೊಟ್ಟಿದ್ದೀರಿ ಇವರಿಗೆಲ್ಲ ಅದೇ ರೀತಿ ನಮಗೂ ಪರ್ಮಿಷನ್ ಕೊಡಬೇಕು. ಯಾಕಂದ್ರೆ ಇದೊಂದು ಪ್ರತಿಭಟನೆ ನೀವು ಮಾತಾಡಿ ಪರವಾಗಿಲ್ಲ, ಒಂದು ಪ್ರತಿಭಟನೆಗೂ ನೀವು ಗೆರೆ ಹಾಕ್ತೀರಾ. ಇಲ್ಲಿಂದ ಈಚೆ ಬರಬಾರ್ದು, ಅಲ್ಲಿಂದ ಅಲ್ಲೇ ಮಾಡ್ಬೇಕು ಅಂತ ಹೇಳಿ ನಮಗೆ ಆಗ್ತೀರಾ. ಇಷ್ಟು ದೊಡ್ಡ ಪ್ರೋಗ್ರಾಮ್ 4,000 ಜನ ಸೇರಿಸಿ ಇಡೀ ರೋಡ್ ಬಂದ್ ಮಾಡಿ ಅದು ಮಾಡಿ ಎಲ್ಲ ನೀವು ಕೊಡ್ತೀರಾ. ಹಿಂದೂಗಳದ್ದು ಪ್ರೋಗ್ರಾಮ್ ಅಲ್ಲ, ಸಂಘ ಪರಿವಾರದ್ದು ಪ್ರೋಗ್ರಾಮ್ ಇದು. 100% ಯಾವುದೇ ಡೌಟ್ ಇಲ್ಲ. ಹೇಳ್ತೀನಿ ಪ್ರತಿ ವರ್ಷ ನಡ್ಕೊಂಡು ಬರ್ತಾ ಇರೋದು. ನಾನು ಈಗ ಮಾತಾಡ್ತೀನಿ ಪ್ಲೀಸ್. ನಾನು ಹೊಸದಾಗಿ ಮಾಡ್ತಾ ಮುನ್ನೆ ಉಳ್ಳಾಳದಲ್ಲಿ PFI ಪ್ರೋಗ್ರಾಮಿಗೆ ಎಲ್ಲರ ಮೇಲೆ ಕೇಸ್ ಹಾಕಿದ್ದಾರೆ. ಯಾಕೆಂದ್ರೆ ಪರ್ಮಿಷನ್ ಕೊಡ್ಲಿಲ್ಲ, ಇವ್ರು ಮಾಡಿದ್ದಾರೆ ಅಂತೇಳಿ. ಅದೇ ರೀತಿ ನಾನು ಪುತ್ತೂರಲ್ಲಿ ಒಳ್ಳೆ ಪ್ರೋಗ್ರಾಮ್ ಅಂತ ನೀವು ಇದ್ದೀರಾ, ಒಳ್ಳೆ ಒಂದು ಪ್ರೋಗ್ರಾಮಿಗೆ ನೀವು ನಮಗೆ ಅವಕಾಶ ಮಾಡಿ ಕೊಡಬೇಕು. ಅವಾಗ ಬಂದ್ಬಿಟ್ಟು ನೀವು ಅಲ್ಲಿಂದ ಬರಬೇಡಿ, ಇಲ್ಲಿಂದ ಬರಬೇಡಿ, ನೀವು ಯಾವ ರೀತಿ ಕೊಡ್ತಾ ಇದ್ದೀರಾ ಅದೇ ರೀತಿ ನಮಗೆ ಸಹ ಕೊಡಬೇಕು.